ವಿಶ್ವದಾದ್ಯಂತ ಭಯೋತ್ಪಾದನೆ ಮಿತಿ ಮೀರಿ ಬೆಳೆಯುತ್ತಿದ್ದು ಬಾಹ್ಯ ಶಕ್ತಿಗಳ ಬೆಂಬಲದೊಂದಿಗೆ ವ್ಯಾಪಿಸಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುತ್ತಿರುವುದಕ್ಕೆ ಅಖಿಲ ಭಾರತ ಬ್ಯಾರಿ ಪರಿಷತ್ ವಿಷಾದ ವ್ಯಕ್ತಪಡಿಸಿದೆ। ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ನ ಅಧ್ಯಕ್ಷರಾದ ಬಿಎ ಮೊಹಮ್ಮದ್ ಹನೀಫ್ ಅವರು ಮಾತನಾಡಿ, ಶ್ರೀಲಂಕಾ, ನ್ಯೂಜಿಲೆಂಡ್ ಹಾಗೂ ಭಾರತದಲ್ಲಿ ಯೋಧರ ಹತ್ಯೆ ತೀರಾ ಖಂಡನೀಯವಾಗಿದೆ। ಇತ್ತೀಚಿನ ದಿನಗಳಲ್ಲಿ ಯುವಕರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ। ವಿದೇಶದಲ್ಲಿರುವ ಯುವಕರ ಬಗ್ಗೆ ಹೆತ್ತವರು ನಿಗಾ ವಹಿಸಿಕೊಳ್ಳಬೇಕು ಎಂದು ಹೇಳಿದರು। ಇತ್ತೀಚೆಗೆ ನ್ಯೂಜಿಲೆಂಡ್ನಲ್ಲಿ ಆಯಿತು, ನಿಮಗೆ ಪ್ರಾರ್ಥನೆ ಇರ್ತಾ ಮುಸ್ಲಿಮರನ್ನ ಕ್ರಿಶ್ಚಿಯನ್ ಹೆಸರಿನ ನರಮೇಧ ಮಾಡಲಾಯಿತು। ಶ್ರೀಲಂಕಾದಲ್ಲಿ ಪ್ರಾರ್ಥನೆ ಇರ್ತಾ ಕ್ರಿಶ್ಚಿಯನರನ್ನು ಮುಸ್ಲಿಮರೆಂಬ ಹಣೆಪಟ್ಟಿ ಹೊತ್ತುಕೊಂಡು ಕ್ರಿಶ್ಚಿಯನ್ನರ ಪ್ರಾರ್ಥನೆ ಅವರನ್ನು ನರಮೇಧ ಮಾಡಲಾಯಿತು। ಕಾಶ್ಮೀರದಲ್ಲಿ CRPF ಜವಾನರನ್ನು ಮುಸ್ಲಿಂ ಭಯೋತ್ಪಾದನೆಯ ಹೆಸರಿನಲ್ಲಿ ಅವರನ್ನು ಕೊಲ್ಲಲಾಯಿತು। ಎಲ್ಲ ಬಾಹ್ಯ ಶಕ್ತಿಗಳು ಮತ್ತು ಈ ಒಂದು ಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಶಕ್ತಿಗಳು ಅದಕ್ಕೆ ಒಂದು ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ। ಇದು ISIS ಅಂತ ಹೇಳುವಂಥದ್ದು, ಅದು ಇಸ್ರೇಲ್ ಕೃಪಾಪೋಷಿತ ಒಂದು ಮುಸ್ಲಿಮರ ಹೆಸರನ್ನು ಇಟ್ಟುಕೊಂಡಂಥ ಒಂದು ಸಂಸ್ಥೆ। ವಿಶ್ವದಾದ್ಯಂತ ಕೆಲವು ಮುಸ್ಲಿಂ ಯುವಕರನ್ನು ಸೆಳೆದು ಮುಸ್ಲಿಂ ಹೆಸರಿನ ಜನರನ್ನು ಸೇರಿಸಿಕೊಂಡು ಹೆಸರನ್ನು ಬದಲಾವಣೆ ಮಾಡಿಕೊಂಡು ಮುಸ್ಲಿಮರಿಗೆ ಕೆಟ್ಟ ತರುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ। ಅದರಲ್ಲಿ ಕೆಲವು ಮುಸ್ಲಿಂ ಯುವಕರು ಕೂಡ ಹೋಗಿ ದಾರಿ ತಪ್ತಾ ಇದ್ದಾರೆ। ಆದ್ದರಿಂದ ಎಲ್ಲ ಕುಟುಂಬದ ಹಿರಿಯರು ಅವರವರ ಯುವಕರ ಮೇಲೆ ಕಣ್ಣಿಡಬೇಕು। ಅವರು ವಿದೇಶಗಳಿಗೆ ಕೆಲಸಕ್ಕೆ ಹೋದಾಗ ಇಲ್ಲಿದ್ದಾಗ ಅವರು ದಾರಿ ತಪ್ಪದಂತೆ ಅವರ ತಂದೆ ತಾಯಿಯವರು ಅದನ್ನು ನೋಡಿಕೊಳ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೇವೆ। ಇನ್ನು ಕೆಲವೊಂದು ದಾಳಿಗಳಿಂದಾಗಿ ಮುಸ್ಲಿಮರ ಸಾಂಪ್ರದಾಯಿಕ ಬುರ್ಕಾ ನಿಷೇಧ ಮಾಡುವುದು ಸರಿಯಲ್ಲ। ಭಯೋತ್ಪಾದನೆಗೆ ಬುರ್ಕಾ ಅಗತ್ಯವಿಲ್ಲ। ದಾಳಿ ಮಾಡುವವರು ಯಾವುದೇ ರೀತಿಯಲ್ಲೂ ಮಾಡ್ತಾರೆ ಎಂದು ಹೇಳಿದ್ರು। ಮೊದಲು ನಮ್ಮಲ್ಲಿ ಇಲ್ಲಿ ವಲ್ಲಿ ಅಂತ ಹೇಳ್ತಿದ್ವು, ಅದನ್ನೆಲ್ಲ ಕೆಂಪು ಕಲರಲ್ಲಿ ಇತ್ತು, ಬೇರೆ ಬೇರೆ ಈಗ ಬುರ್ಕವೇ ಫ್ಯಾಷನ್ ಆಗಿ ಬಿಟ್ಟದ್ದು ಕೂಡ ಒಂದು ನಮ್ಮ ಗಮನಕ್ಕೆ ಬಂದಿದೆ। ಹೋಗಬೇಕಂತಿಲ್ಲ, ಗುರುತು ಸಿಗುವಷ್ಟು ಎಲ್ಲರೂ ನಾವೀಗ ಆಧಾರ್ ಕಾರ್ಡ್ಗೆ ಹೋಗ್ತೇವೆ, ಮತ್ತೊಂದಕ್ಕೆ ಹೋಗ್ತೇವೆ, ಗುರುತನ್ನು ಪಾಸ್ಪೋರ್ಟ್ಗೆ ಹೋಗ್ತೇವೆ, ಗುರುತನ್ನು ಮುಚ್ಚಿಕೊಳ್ಳುವಂಥದ್ದು ಯಾವುದು ಬಾರದು।